Lotus Eye Mother Saraswati, kindly bless us with knowledge and humility. Like every other auspicious occasion, let's start this event by offering a prayer to Ma Saraswati. ನೀನಮ್ಮ ಗೆಲುವಾಗಿ ಬಾ, ನೀನಮ್ಮ ಗೆಲುವಾಗಿ ಬಾ, ಓ ದೇವಾ ನೀನಮ್ಮ ಗೆಲುವಾಗಿ ಬಾ, ನೀನಮ್ಮ ಗೆಲುವಾಗಿ ಬಾ, ಓ ದೇವಾ ನೀನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ ನೀನು ಎಂದೆಂದು ಕರುಣಾಳು ಬಾ ಬಂದು ನೀನಮ್ಮ ಗೆಲುವಾಗಿ ಬಾ, ಓ ದೇವಾ ನೀನಮ್ಮ ಗೆಲುವಾಗಿ ಬಾ. ಬಾಳಲ್ಲಿ ಒಂದಾಗಿ ಬಾರಮ್ಮ ಜೊತೆಯಾಗಿ, ಕ್ಷಣ ಕ್ಷಣವೂ ನಮಗಾಗಿ ನೆರವಾಗು ಬೆಳಗಾಗಿ. ಬಾಳಲ್ಲಿ ಒಂದಾಗಿ ಬಾರಮ್ಮ ಜೊತೆಯಾಗಿ, ಕ್ಷಣ ಕ್ಷಣವೂ ನಮಗಾಗಿ ನೆರವಾಗು ಬೆಳಗಾಗಿ. ದಯೆ ಇರಲಿ ನಮ್ಮಲ್ಲಿ ಗತಿ ನೀನೇ ಆದಿಯಲಿ ನೀನಮ್ಮ ಗೆಲುವಾಗಿ ಬಾ, ಓ ದೇವಾ ನೀನಮ್ಮ ಗೆಲುವಾಗಿ ಬಾ. ನಿಧಿಯಾಗಿ ವಿಧಿಯಾಗಿ ಸುದೆ ತುಂಬ ಒಲವಾಗಿ, ಹಿರಿಯಾದ ಸಿರಿ ನೀನು ಈ ಬಾಳ ಸವಿದೇನು. ನಿಧಿಯಾಗಿ ವಿಧಿಯಾಗಿ ಸುದೆ ತುಂಬ ಒಲವಾಗಿ, ಹಿರಿಯಾದ ಸಿರಿ ನೀನು ಈ ಬಾಳ ಸವಿದೇನು. ದಯೆ ಇರಲಿ ನಮ್ಮಲ್ಲಿ ಗತಿ ನೀನೇ ಆದಿಯಲಿ ನೀನಮ್ಮ ಗೆಲುವಾಗಿ ಬಾ, ಓ ದೇವಾ ನೀನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ ನೀನಮ್ಮ ಗೆಲುವಾಗಿ ಬಾ, ನೀನಮ್ಮ ಗೆಲುವಾಗಿ ಬಾ. 2000ರಲ್ಲಿ ನಾವು ಪ್ರಾರಂಭ ಮಾಡಿದ LKG UKG ಶಾಲೆ ಇವತ್ತು ಹೈಸ್ಕೂಲು, ಪ್ರೈಮರಿ ಸ್ಕೂಲ್, ಹೈಯರ್ ಪ್ರೈಮರಿ ಸ್ಕೂಲ್ ಸೇರಿಕೊಂಡು ಸಾಧಾರಣ 1000 ಮಕ್ಕಳನ್ನು ಹೊಂದಿಕೊಂಡ ಈ ಒಂದು ಬೃಹತ್ ಮಟ್ಟದಲ್ಲಿ ಆದಂಥ ಸ್ಕೂಲು ನಿಮ್ಮೆಲ್ಲರ ಪ್ರೇರೇಪಣೆಯಿಂದ ಆಗಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ. ಯಾಕಂದರೆ 10 ಮಂದಿ ಟ್ರಸ್ಟಿಗಳು ಪ್ರಾರಂಭಿಸಿದಂಥ ಈ ಶಾಲೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತೆ ಅಂತೇಳಿ ನಮಗೆ ಸಹ ಗೊತ್ತಿಲ್ಲ. 2018-19 ಸಾಲಿನಲ್ಲಿ ಕಳೆದ ಹಲವಾರು ವರ್ಷಗಳಲ್ಲಿ ಒಂದೇ ವಾರ್ಷಿಕೋತ್ಸವ ಮಾಡೋದನ್ನು ಇವತ್ತು ನಾವು 3 ವಾರ್ಷಿಕೋತ್ಸವವನ್ನು
3 ದಿವಸದಲ್ಲಿ ಮಾಡ್ತಾ ಇದ್ದೇವೆ. ನಿನ್ನೆ ಸ್ಪೋರ್ಟ್ಸ್, ಇವತ್ತು ಪ್ರೈಮರಿ, ನಾಳೆ ಹೈಸ್ಕೂಲ್ ಅಂತ ಹೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ಇವತ್ತು ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ದೀಪ ಬೆಳಗಿಸಿ ನಮ್ಮ ಇಲ್ಲಿಯವರೇ ಆದ ತಾಲೂಕ್ ಪಂಚಾಯತ್ ಮೆಂಬರ್ರಾದ ಸನ್ಮಾನ್ಯ ಶ್ರೀ ರವಿಶಂಕರ್ ರವರಿದ್ದೀರಿ. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮ್ಮ ಟ್ರಸ್ಟಿಗಳಲ್ಲಿ ಅವರಾದ ಉಪಾಧ್ಯಕ್ಷ, ಅದೇ ರೀತಿಯಲ್ಲಿ ನಮ್ಮವರೇ ಆದ ಶ್ರೀ ಮಾಧವ್ ತಲಪಾಡಿಯವರು ನಮ್ಮೊಟ್ಟಿಗೆ, ಟ್ರಸ್ಟಿಯವರಾದ ಮಾಧವ್ ತಲಪಾಡಿ ನಮ್ಮೊಟ್ಟಿಗೆ, ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮದ ಪ್ರಮೀಳರವರು ಮುಖ್ಯೋಪಾಧ್ಯಾಯ ಪ್ರೈಮರಿ ಸ್ಕೂಲ್ನವರು ನಮ್ಮೊಟ್ಟಿಗೆ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತೇನೆ. ಬಂದಿರುವ ಎಲ್ಲ ಪೋಷಕರು, ವಿಶೇಷವಾಗಿ ನಿಮಗೆ ಈ ಕಾರ್ಯಕ್ರಮ ನಿಮ್ಮದು, ನಿಮ್ಮ ಮಕ್ಕಳ ಕಾರ್ಯಕ್ರಮ ಇವತ್ತು ನೋಡಲಿಕ್ಕೆ ನೀವು ಬಂದಿದ್ದೀರಿ. ನಿಮ್ಮನ್ನು ನಮ್ಮ ಶಾಲೆಯ ಪರವಾಗಿ, ಟ್ರಸ್ಟಿಯ ಪರವಾಗಿ ಹಾರ್ದಿಕವಾಗಿ ನಾನು ಸ್ವಾಗತವನ್ನು ಕೊಡ್ತಿದ್ದೇನೆ. ಅದೇ ರೀತಿಯಲ್ಲಿ ಎಲ್ಲ ಶಾಲೆಯ ಮಕ್ಕಳು ಕೂಡ ಇಲ್ಲಿ ಬಂದಿದ್ದೀರಿ. ನಿಮಗೆಲ್ಲರಿಗೂ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಿದ್ದೇನೆ. ಶಾಲೆಯ ಮಾಸ್ಟರ್ ಪೃಥ್ವಿ ನಿರಂಜನ್ ಕೂಡ ಇದ್ದಾರೆ ನಮ್ಮೊಟ್ಟಿಗೆ, PTA ಪ್ರೆಸಿಡೆಂಟ್ ಕೂಡ. ಆದರೆ SPL ಮಾಸ್ಟರ್ ಸುತೀಜಿ ಕೂಡ ಇದ್ದಾರೆ ನಮ್ಮೊಟ್ಟಿಗೆ, SPL ಕೂಡ ಇದ್ದಾರೆ. ಅವರು ಕೂಡ ಹಾರ್ದಿಕವಾಗಿ ಸ್ವಾಗತ ಕೊಡ್ತೇನೆ. ಇಲ್ಲಿ ಎಲ್ಲ ಅಧ್ಯಾಪಕರೊಂದವರು, ಹೈಸ್ಕೂಲ್ನ ಮತ್ತು ಪ್ರೈಮರಿ ಸ್ಕೂಲ್ನ ಅಧ್ಯಾಪಕರೊಂದವರು, ಅದೇ ರೀತಿಯಲ್ಲಿ ಎಲ್ಲ PTA ಪ್ರೆಸಿಡೆಂಟ್ ಸದಸ್ಯರುಗಳು, ನಾನು ಅವರನ್ನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮಾಧ್ಯಮ ವೃಂದವರಿಗೂ ಬಂದಿರುವ ಎಲ್ಲರಿಗೂ ಇನ್ನೊಮ್ಮೆ ನಾನು ಸ್ವಾಗತವನ್ನು ಕೊಡ್ತಾ ನನ್ನ ಸ್ವಾಗತ ಭಾಷಣ ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ಪೋಷಕರಿಗೆ 2 ಕಿವಿ ಮಾತುಗಳನ್ನ ಹೇಳಬೇಕು ಅಂತ ನಾನು ಇಷ್ಟಪಡ್ತೇನೆ. ಪ್ರತಿಯೊಬ್ಬ ಪೋಷಕ ತನ್ನ ಮಗು ಇಂಜಿನಿಯರ್ ಆಗಬೇಕು, ಡಾಕ್ಟ್ರು ಆಗಬೇಕು, ಏನೆಲ್ಲ ಆಸೆಗಳನ್ನ, ಕನಸುಗಳನ್ನ ಕಟ್ಕೊಂಡಿದ್ದೀರ. ಆ ನಿಟ್ಟಿನಲ್ಲಿ ಶಾಲೆಗಳಿಗೆ ಮಕ್ಕಳನ್ನ ಇವತ್ತು ಕಳಿಸ್ತಾ ಇದ್ದೀರ. ನೀವೇನು ಕನಸನ್ನು ಕಟ್ಕೊಂಡಿದ್ದೀರಾ, ಆ ಕನಸು ಸಾಕಾರ ಆಗಬೇಕಂದ್ರೆ ಮೇಯ್ನ್ ಇಂಪಾರ್ಟೆಂಟ್, ಇವತ್ತು ನಮ್ಮ ಮಕ್ಕಳಿಗೆ ದೊಡ್ಡ ಶತ್ರುವಾಗಿ ಪರಿಣಮಿಸ್ತಾ ಇರೋದು ಫೋನ್ಗಳು ಮತ್ತು ಟಿವಿಗಳು. ನೋಡಿ, LKG ಮತ್ತು UKG ಓದ್ತಾ ಇರೋ ಮಗುಗೆ ಯಾವುದೇ ಹೊಸ ಫೋನ್ ಕೊಟ್ಟರು ಅದು ಆಪ್ರೇಟ್ ಮಾಡುತ್ತೆ. ಹೇಗೆ ಅಂತ ಗೊತ್ತಿಲ್ಲ. ನಮಗೆ ಎಂಥ ಫೋನ್ ಸ್ವಲ್ಪ ಸಣ್ಣ ಪುಟ್ಟ ಪ್ರಾಬ್ಲಮ್ ಆದರೂ ಅದನ್ನು ರಿಕವರ್ ಮಾಡಲಿಕ್ಕೆ ನಮ್ಮ ಕೈಲಾಗಲ್ಲ. ನಿಮ್ಮ LKG ಮಗು ನಿಮ್ಮ ಫೋನನ್ನು ರಿಕವರ್ ಮಾಡುತ್ತಂದರೆ ಎಷ್ಟು ಫಾಸ್ಟ್ ಇದೆ ಅಂತ ತಿಳ್ಕೊಳ್ರಿ. ಸೊ ಅದೇ ಮುಂದೆ ದೊಡ್ಡ ಸಮಸ್ಯೆ ಆಗುವ ಅವಕಾಶ ಇದೆ. ಆದ್ದರಿಂದ ತಾಯಂದಿರು ಮತ್ತು ಹೆತ್ತವರು ಇಲ್ಲಿದ್ದೀರಾ, ತಮ್ಮ ಮಕ್ಕಳಿಗೆ ಯಾವುದೇ ರೀತಿ ಮೊಬೈಲ್ಗಳನ್ನ ಕೊಡಬೇಡ್ರಿ. ಅದರಲ್ಲಿ SLC ವಿದ್ಯಾರ್ಥಿಗಳ ಪೋಷಕರಿದ್ದರೆ ದಯಮಾಡಿ ಮೊಬೈಲ್ನ ಅವ್ರಿಗೆ 3-4 ತಿಂಗಳು ಕೈಲಿ ಕೊಡುವ ಆಗಿಲ್ಲ. ಆದ್ದರಿಂದ ಮುಂದೆ ನಿಮ್ಮ ಮಕ್ಕಳು ಭವಿಷ್ಯ, ಅವರ ಉಜ್ವಲ ಭವಿಷ್ಯವನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಎಲ್ಲ ಮಕ್ಕಳು ಪ್ರತಿಭಾವಂತರೆ, ಯಾವ ಮಕ್ಕಳು ದಡ್ರು ಅಂತ ನಾವೇನಿಲ್ಲ ಯಾರನ್ನೂ ಇದು ಮಾಡೋಕ್ಕೆ ಹೋಗಲ್ಲ. ಅವರೆಲ್ಲ ಮಕ್ಕಳಲ್ಲೂ ಒಂದೊಂದು ಪ್ರತಿಭೆ ಸೂಕ್ತವಾಗಿ ಅಡಗಿರುತ್ತೆ. ಅಡಗಿರೋದನ್ನ ನಾವು ಎಕ್ಕಿ ತೆಗಿಬೇಕಾದ ಕರ್ತವ್ಯ ಪೋಷಕರು ಮತ್ತು ಶಿಕ್ಷಕರ ಮೇಲೆ ಇದೆ. ಆದ್ದರಿಂದ ಶಿಕ್ಷಣ ಅನ್ನೋದು ಸುಮ್ಮನೆ ಇವತ್ತು ಸಿಗುವ ವಸ್ತು ಅಲ್ಲ. ತುಂಬ ಕಷ್ಟಪಟ್ಟರೆ ಮಾತ್ರ ಮುಂದೆ ಜೀವನದಲ್ಲಿ ಬರಲಿಕ್ಕೆ ಸಾಧ್ಯ. ನೋಡಿ, ಹಿಂದಿನ ಕಾಲದಲ್ಲಿ ಮಕ್ಕಳಿಗೆ ಒಂದು ಗುರಿ ಇತ್ತು, ಆ ಗುರಿ ಹಿಂದೆ ಗುರು ಇರ್ತಾಯಿದ್ರು. ಆದರೆ ಇವತ್ತು ಏನಾಗಿದೆಯಪ್ಪ ಅಂದರೆ, ಇವತ್ತು ಮಕ್ಕಳಲ್ಲಿ ಗುರಿ ಇಲ್ಲ, ಆ ಮಕ್ಕಳ ಹಿಂದೆ ಗುರುಗಳು ಮಾತ್ರ ಸುಮ್ಮನೆ ನಿಂತಿದ್ವಿ.
ಆದ್ದರಿಂದ ಮಕ್ಕಳಿಗೆ ನಾವೇನು ಮಾಡಬೇಕಾಗಿದೆಯಪ್ಪ ಅಂದರೆ ಅವ್ರ ಬದುಕಿನಲ್ಲಿ ಏನಾಗಬೇಕು ಅನ್ನೋದನ್ನ ಫಸ್ಟು ನಿರ್ಧಾರ ಮಾಡಬೇಕಾದ ಪರಿಸ್ಥಿತಿ ನಮ್ಮಲ್ಲಿ ಒದಗಿದೆ. ಕಾರಣ ಇಷ್ಟೇ, ಇವತ್ತು ಸಹ ನಾವು ಶಾಲಾ ಕಾಲೇಜುಗಳಿಗೆ ಹೋಗಿ ಮಕ್ಕಳನ್ನ ನೀನು ಮುಂದೆ ಜೀವನದಲ್ಲಿ ಏನಾಗ್ತೀಯ ಅಂದರೆ ಅವೇನು ಹೇಳಲ್ಲ. ನೋಡಿ, ಬೆಂಗಳೂರಿನ ಯಾವ್ದಾದ್ರು ಪ್ರತಿಷ್ಠಿತ ಯಾವ್ದಾದ್ರು ಕಾನ್ವೆಂಟ್ಗಳಿಗೆ ಹೋಗಿ ಕೇಳಿದರೆ ಅವು ಬಿಕ್ಕಮ್ಮೆ ಯೋಚನೆ ಮಾಡಲ್ಲ, ಬಿಕ್ಕಮ್ಮೆ IAS ಆಫೀಸರ್ IFS ಆಫೀಸರ್ ಅಂತವೆ. ಇನ್ನೂ ನಮ್ಮ ಮಕ್ಕಳು ಹೋಗಿ ಕೇಳಿದರೆ, ತುಂಬ ಹಿಂಸೆ ಮಾಡಿ ಕೇಳಿದ್ರೆ, ಇನ್ನೂ ಪೊಲೀಸ್ ಆಗ್ತೀವಿ, ಟೀಚರ್ ಆಗ್ತೀವಿ, ದೊಡ್ಡದಾಗಿ ಅಂದರೆ ಇಂಜಿನಿಯರು, ಡಾಕ್ಟ್ರ್ ಆಗ್ತೀವಿ ಅಂತ ಹೇಳ್ತಾರೆ. ಆದರೆ ತಾಯಂದಿರು ಮನೆಯಲ್ಲಿ ಜಾಸ್ತಿ ಮಕ್ಕಳೊಂದಿಗಿರೋದು ತಾಯಂದಿರು. ಆದ್ದರಿಂದ 1 ಅವರ್ ತಾವು ಮಕ್ಕಳೊಂದಿಗೆ ಸ್ಪೆಂಡ್ ಮಾಡಿದರೆ ಖಂಡಿತ ಮಕ್ಕಳಿಗೆ ಓದುವ ಕೌಶಲ್ಯವನ್ನು ಬೆಳೆಸಿದ್ದೆ ಆದರೆ ನಂತರದ ದಿನಗಳಲ್ಲಿ ಅವಾಗವೇ ಓದ್ತವೆ. ಇವತ್ತು ಮಕ್ಕಳಿಗೆ ಏನೆಲ್ಲ ಫೆಸಿಲಿಟೀಸ್ ಕೊಡ್ತಾಯಿದ್ದೀರಾ, ಆ ಫೆಸಿಲಿಟೀಸ್ ಜೊತೆ ಮಕ್ಕಳಿಗೆ ನೋಡ್ರಿ, ಇವತ್ತು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಅವನ ಅಧಿಕಾರಿ ಆಗಬೇಕು, ನಾವು ಮಾಡಲಿಕ್ಕಾಗಲ್ಲ, ನೀವು ಮಾಡಲಿಕ್ಕಾಗಲ್ಲ, ಯಾರೂ ಮಾಡಲಿಕ್ಕಾಗಲ್ಲ. ಅವ್ರಿಗೆ ಮಾಡಲಿಕ್ಕೆ ಒಂದು ಶಕ್ತಿ ಇರೋದು ಯಾವುದಪ್ಪ ಅಂದರೆ ಪುಸ್ತಕಗಳು. ಸಾಧ್ಯವಾದ ಮಟ್ಟಿಗೆ ನಿಮ್ಮ ಮನೆಯಲ್ಲೇ ಪುಸ್ತಕಗಳನ್ನ ಜಾಸ್ತಿ ತಂದಾಕಿ ಒಂದು ಗ್ರಂಥಾಲಯ ಮಾಡಿ, ಅದು ನಿಜವಾಗ್ಲೂ ನಿಮ್ಮ ಮಗುವಿನ ಭವಿಷ್ಯತ್ತಿಗೆ ಮುಂದಿನ ಒಂದು ಓದಲಿಕ್ಕೆ ದೊಡ್ಡ ಬುನಾದಿ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಬೇರೆ ಗಿಫ್ಟ್ ಕೊಡಿಸೋ ಬದಲು ಅವಕಾಶ ಸಿಕ್ಕಾಗ ಒಳ್ಳೊಳ್ಳೆ ಪುಸ್ತಕಗಳನ್ನ ಮನೇಲಿ ತಂದಿಡಿ, ಅದನ್ನ ಓದಲಿಕ್ಕೆ ಹೇಳ್ರಿ. ನೋಡಿರಿ, ಒಂದು ಪುಸ್ತಕ ಒಂದೊಂದು ಬದುಕನ್ನ ಎಷ್ಟು ಚೇಂಜ್ ಮಾಡುತ್ತೆ ಅಂದರೆ ಒಂದು ಉದಾಹರಣೆ ನಿಮ್ಗೆ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ನಮ್ಮಲ್ಲಿ ಅಣ್ಣಾ ಹಜಾರೆ ಅಂತ ಒಬ್ಬರನ್ನ ವ್ಯಕ್ತಿಯನ್ನು ನೀವು ಕೇಳಿದರೆ, ಭ್ರಷ್ಟಾಚಾರ ವಿರೋಧಿಯ ಒಂದು ಚಳುವಳಿಯಲ್ಲಿ ಮುಂಚೂಣಿಯಲ್ಲಿರುವ ಒಬ್ಬ ದೊಡ್ಡ ಮಹಾನ್ ವ್ಯಕ್ತಿ. 2ನೇ ಮಹಾಯುದ್ಧ ನಡೆಯುತ್ತೆ. 2ನೇ ಮಹಾಯುದ್ಧದಲ್ಲಿ ಜಪಾನಲ್ಲಿ ಎಲ್ಲೋ ಒಂದು ಕಡೆ ಟ್ರಕ್ ಚಾಲಕರಾಗಿ ಕೆಲಸ ಮಾಡ್ತಾಯಿದ್ರು ಆ ವ್ಯಕ್ತಿ ರಿಟೈರ್ಡ್ ಆದಮೇಲೆ ಅವ್ರಿಗೆ ಮಾನಸಿಕವಾಗಿ ಬೇಜಾರಾಗಿ ಒಂದಿನ ಸತ್ತೋಗ್ಬಿಡೋಣ ಅಂದ್ಬಿಟ್ಟು ಒಂದು ಯಾವುದೋ ರೈಲ್ವೆ ಟ್ರ್ಯಾಕ್ನಲ್ಲಿ ಓಡಾಡ್ತಾ ಇರ್ತಾರೆ. ರೈಲಿಗೆ ಸಿಕ್ಬಿಟ್ಟು ಸತ್ತೋಗ್ಬೇಕು ಅಂತ. ರೈಲ್ ಅವತ್ತು ಬರಲ್ಲ. ಗಾರ್ಡ್ನ ಕೇಳ್ತಾರೆ, ಯಾಕಪ್ಪ ರೈಲ್ ಬರಲಿಲ್ಲ ಅಂದರೆ, ಸರ್ ಇನ್ನೂ ಬರೋದು 2 ಅವರ್ ಆಗುತ್ತೆ, ಇವತ್ತು ಲೇಟ್ ಅಂತಾನೆ. ಎಂಥ ಮಾರೆ ಅಂದ್ಬಿಟ್ಟು ಅವನು ಒಂದು ಪಕ್ಕದ ಟೀ ಅಂಗಡಿಗೆ ಹೋಗಿ ಟೀ ಕುಡಿಲಿಕ್ಕೆ ಹೋಗಿ ಅಲ್ಲಿ ಪುಸ್ತಕಗಳಿರ್ತವೆ. ಅಲ್ಲಿ ಪುಸ್ತಕಗಳಲ್ಲಿ ಒಂದು ಪುಸ್ತಕ ಇರ್ತದೆ, ಸ್ವಾಮಿ ವಿವೇಕಾನಂದರ ಒಂದು ಪುಸ್ತಕ ಅಲ್ಲಿ ಇರ್ತದೆ. ಇನ್ನೂ ಬರೋದು ಟೈಮ್ ಇದೆಯಲ್ಲ ಅಂದ್ಬಿಟ್ಟು ಆ ಪುಸ್ತಕನ ತಗೋತಾರೆ. ಆ ಪುಸ್ತಕ ತಗೊಂಡು 10 ನಿಮಿಷ ಅರ್ಧ ಗಂಟೆ ಓದ್ತಾರೆ. ಅವರಿಗೆ ಜ್ಞಾನೋದಯ ಆಗ್ತದೆ. ನಾನು ಯಾಕೆ ಸಾಯಬೇಕು? ಎಷ್ಟೊಂದು ಈ ಒಂದು ಪುಸ್ತಕ ಅವರು ಇಡೀ ಬದುಕನ್ನೇ ಚೇಂಜ್ ಮಾಡುತ್ತೆ. ಇವತ್ತು ಒಬ್ಬ ದೊಡ್ಡ ನಾಯಕ, ಕೊನೆಗೆ ಅವರು ಆ ಪುಸ್ತಕ ಪೂರ್ಣ ಓದ್ತಾರೆ. ಜೊತೆಗೆ ಈ ದೇಶದ ಒಬ್ಬ ದೊಡ್ಡ ನಾಯಕರ ಹೆಸರಿನಲ್ಲಿ ಇವತ್ತಿದ್ದಾರೆ. ಅದರಿಂದ ಪುಸ್ತಕಗಳು ನಮ್ಮ ಮಕ್ಕಳನ್ನ ತುಂಬ ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು. ಸೊ ಇನ್ನೊಂದು ಕತೆ ಹೇಳಿ ನನ್ನ ಭಾಷಣ ಮುಗಿಸ್ತೀನಿ, ಯಾಕೆಂದರೆ ಸಮಯಾವಕಾಶ ಇಲ್ಲ, ಬೇರೆಯವರು ಮಾತಾಡೋರು ಇದ್ದಾರೆ. ಯಾಕೆಂದರೆ ನಮ್ಮ ಮಕ್ಕಳಿಗೆ ಎಲ್ಲ ಆ ಒಂದು ಪ್ರತಿಭೆ ಇದೆ. ನಾವು ಆ ಪ್ರತಿಭೆಗೆ ಯಾವುದನ್ನು ಇದು ಮಾಡಲಿಕ್ಕಾಗಲ್ಲ. ಆದರೆ ಒಬ್ಬ ಅಂಗವಿಕಲೆ ಒಂದು ಹಿರೋಶಿಮಾವನ್ನು ಒಂದು ತುದಿಯನ್ನು ಏರ್ತಾಳೆ ಅಂದರೆ ನಮ್ಮ ಮಕ್ಕಳಿಗೆ ಎಲ್ಲ ಫೆಸಿಲಿಟೀಸ್ ಕೊಟ್ಟು ಇಟ್ಕೊಂಡಿದ್ದು ಯಾಕೆ ಅವ್ರನ್ನ ಮುಂದೆ ತರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ನಾನು ಹೇಳ್ತೀನಿ. ನೋಡಿ, ಒಬ್ಬ ಸ್ಪೋರ್ಟ್ಸ್ ಅಲ್ಲಿ ಕಲ್ತಿದ್ದವಳು, ಒಬ್ಬ ಕ್ರೀಡಾ ವಿದ್ಯಾರ್ಥಿ ಒಮ್ಮೆ ಟ್ರೈನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾಳೆ. ಪ್ರಯಾಣ ಮಾಡಬೇಕಾದ್ರೆ ಡಕಾಯಿತರ ಒಂದು ತಂಡ ಆ ಟ್ರೈನಿಗೆ ನುಗ್ಗಿದಾಗ ಇವಳ ಹತ್ರ ಇರೋದನ್ನು ಕಸಿದ್ಕೊಳ್ಳೋಕೆ ಹೋಗ್ತಾರೆ. ಆಗ ಅವ್ರ ಜೊತೆ ಜಗಳ ಆಗ್ತದೆ. ಜಗಳ ಆದಾಗ ಆ ಡಕಾಯಿತರು ಅವಳನ್ನು ರೈಲಿಂದ ಕೆಳಗಡೆ ತಳ್ಳಿಬಿಡ್ತಾರೆ. ತಳ್ಳಿದಾಗ ಅವಳು ರೈಲ್ವೆ ಪ್ಲಾಟ್ಫಾರ್ಮ್ ಮೇಲೆ ಬಿದ್ದುಬಿಡ್ತಾಳೆ. ಅವಳ ಕಾಲ್ ಮೇಲೆ ಸುಮಾರು ರಾತ್ರಿ ಎಲ್ಲ 50 ಟ್ರೈನು ಹೋದರೆ ಕಾಲು ಪೂರ್ಣ ಕಟ್ಟಾಗಿರುತ್ತೆ. ಬಟ್ ಅವಳು ಸತ್ತೋಗ್ಬೇಕಾಯ್ತು. ಆಕಸ್ಮಿಕವಾಗಿ ಬದುಕುಳಿತಾಳೆ. ಅವಳನ್ನ ಮಾರ್ನಿಂಗ್ ತೊಗೊಂಡೋಗಿ ಯಾವುದೋ ಒಂದು ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ಹಾಸ್ಪಿಟ್ಲಿಗೆ ಸೇರಿಸಿದಾಗಲೂ ಅವಳು ಬದುಕ್ತಾಳೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಬಟ್ ಆದರೆ ಹಾಸ್ಪಿಟ್ಲ್ನಲ್ಲಿ ಅವಳು ಬದುಕ್ತಾಳೆ. ಬದುಕಿದ ಮೇಲೆ ಅವಳು ಎಲ್ಲ ಹುಷಾರಾದ ಮೇಲೆ ಅವಳು ಸೀದಾ ಮನೆಗೆ ಹೋಗಲ್ಲ. ಆ ಒಂದು ಎವರೆಸ್ಟನ್ನು ಏರಬೇಕು ಅಂತ ಅವಳಿಗೆ ಆಸೆ ಆಗುತ್ತೆ. ಆ ಎವರೆಸ್ಟನ್ನು ಏರೋದು ಹೇಗೆ ಅಂದ್ಬಿಟ್ಟು ಆ ಎವರೆಸ್ಟ್ ಏರುವ ತರಬೇತುದಾರರ ಮನೆಗೆ ಹೋಗ್ಬಿಟ್ಟು ಎಲ್ಲ ತರಬೇತಿಯನ್ನು ತಳ್ಕೊಂಡು ಒಂದು ಕಾಲು ಇಲ್ದಲೆ ಆ ಮೌಂಟ್ ಎವರೆಸ್ಟನ್ನು ಏರ್ತಾಳೆ. ಅಂದರೆ ಒಬ್ಬ ಅಂಗವಿಕಲೆ ಅದನ್ನು ಯೋಚನೆ ಮಾಡಿ. ಇದನ್ನು ನಾವು ನಮ್ಮ ಮಕ್ಕಳಿಗೆ ಇಂಪ್ರೆಸ್ ಮಾಡಿ ಹೇಳ್ಬೇಕು. ಏನು ಮಾಡಲಿಕ್ಕೂ ಸಾಧ್ಯ ಇದೆ. ನೀನು ನೀವು ಓದೋದ್ರಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನಿಟ್ಟಿನಲ್ಲಿ ನಾವು ಅವ್ರನ್ನ ಇಂಪ್ರೆಸ್ ಮಾಡಿದ್ದೆ ಆದರೆ, ಅವ್ರಿಗೆ ಪ್ರೋತ್ಸಾಹ ಮಾಡಿದ್ದೆ ಆದರೆ, ನಾವು ಟೀಚರಾಗಿ ಪೋಷಕರಾಗಿ ಮಾಡಿದ್ದೆ ಆದರೆ ಉತ್ತಮ ನಾಗರಿಕರನ್ನಾಗಿ ಮಾಡಲಿಕ್ಕೆ ನಮ್ಮ ಹತ್ರ ಸಾಧ್ಯ ಇದೆ. ಅವನು ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಬದುಕಲಿಕ್ಕೆ ಎಲ್ಲ ರೀತಿಯ ಸಹಕಾರ ನೀಡಲಿಕ್ಕೆ ನಮ್ಮಲ್ಲಿ ಸಾಧ್ಯ ಇದೆ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಈ ಸಂಸ್ಥೆಯ ಎಲ್ಲ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರು ಮತ್ತು ಎಲ್ಲ ಸದಸ್ಯರಿಗೆ, ಎಲ್ಲ ಪೋಷಕ ವರ್ಗದವರಿಗೆ, ಶಿಕ್ಷಕ ವರ್ಗದವರಿಗೆ ಎಲ್ಲರಿಗೂ ಒಂದು ಸ್ಥಾನ ಮಾತನ್ನು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ಮಕ್ಕಳ
ಭವಿಷ್ಯಕ್ಕೆ ಬೇಕಾದಂತಹ ವಿಚಾರಗಳನ್ನು ಹೆತ್ತವರಿಗೆ ಸವಿಸ್ತಾರವಾಗಿ ತಿಳಿಸಿದಂತಹ ಮಂಗಳೂರು ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಯವರಾದ ಶ್ರೀಯುತ ಲೋಕೇಶ್ ರವರಿಗೆ ವಂದನೆಗಳು. ಇದೀಗ ತಾನೇ ವೇದಿಕೆಗೆ ಆಗಮಿಸಿದಂತಹ ಭಗವತಿ ಎಜುಕೇಷನ್ ಟ್ರಸ್ಟ್ನ ಟ್ರಸ್ಟಿ ಆದಂತಹ ಶ್ರೀಯುತ ಸದಾಶಿವಲಾಲ್ ರವರಿಗೆ ಸ್ವಾಗತ. A forerunner to the Bhagavati High School, which was established in 2009-10, came into existence in the year 1999-2000 as an offshoot of the foresight of some visionaries who had formed the Bhagavati Education Trust, registered Someshwar Uchil, has now grown in strength and excellence. We are happy to share the fact with you that our school has completed 18 years of its fruitful existence. On this happy occasion, we are privileged to have with us eminent personalities, Shri Lokesh, BEO, Mangalore South, Shri Ravi Shankar, member of Taluk Panchayat, Srimati Hemavati Bhaskar, President of Bhagavati Education Trust, Shri Rajesh Uchil, President of Someshwar Panchayat, Shri Rajesh Rai, Kotekar Guttu, President of Kondana Temple, and all our trustees. Classes and divisions. The class and division-wise breakup of our school is nursery first one section, LKG to 10th standard, 2 sections in each. We have 2 divisions in all. Student strength. We are happy to state that the numerical strength in our institution is 950 and section-wise breakup of same stands as follows. Nursery section 150 students, primary and higher primary 569 students, high school 220 students. Staffs. There are in all 31 teaching staff from nursery to 10th standard and 2 non-teaching staffs and 4 attenders. RTE. According to the Right of Education Act, government has allotted 25% of RTE seats in unaided English medium school in the year 2012 and 13. From 2012 to 2018, in 7 years, we have given free seats to allotted students under RTE. RTE student strength as follows. First standard 19, second standard 19, third standard 24, fourth standard 20, fifth standard 21, sixth standard 21, seventh standard 20 students. We are proudly announce that in the academic year 2018-19, total number of RTE students are 144. General and cultural events in inter-school competitions. Pratibha Karanji. Hobley level Pratibha Karanji held in the year 2018-19 saw our students bathe in glory, having secured an incredible number of prizes. Rajesh Chennai from 4th standard secured first place in Samskrita Dharmika Patana, second place in Konkani Kantapata, second place in fancy dress, and won second place in Taluk level 2. Sheikh Mohammad Yusuf from 4th standard got first place in Arabic Dharmika Patana. Tanvi from 3rd standard got first place in storytelling. Praneeth from 4th standard got first place in Kannada Kantapata. Srijan from 4th standard got first place in Lagu Sangeeta. Kritik from 3rd standard got 3rd place in Hindi Kantapata. Neha from 4th standard got 3rd place in English Kantapata. In higher primary section, Aisha Sanna from 7th standard has won first place in English Kantapata. KJ Jesta from 5th standard has got first place in clay modeling and won first place in Taluk level and secured 3rd place in district level also. Trisha from 7th won second place in Kannada Kantapata. Spandana got second place in Bhakti Gite. Gaurav Satish Jogi got second place in fancy dress. Abhishek Karanth secured 3rd place in Samskrita Dharmika Patana. Disha Yan from 6th standard secured 3rd place in Tulu Kantapata and 3rd place in group Desha Bhakti Gite. Matches conducted by the department. Hobley level, girls primary volleyball team won first place and selected for Taluk level. Boys volleyball team won second place
Girls Kabaddi team won second place. Athletics. Hardik from 7th standard won first place in discus throw and entered taluk level. Sumukh from 6th standard won second place in 100 meters and 200 meters running and reached taluk level and is also selected for district level Kabaddi. Abhishek from 7th standard won second place in high jump and second place in 80 meters hurdles. Yatish from 6th standard won third place in 200 meters running. Boys team won second place in relay. Apeksha from 6th standard won first place in 200 meters in running and entered taluk level. Diksha from 2nd standard won third place in discus throw and high jump also. Swasti from 6th standard won second place in 200 meters running and entered taluk level. Add-on educational facilities. With an intention to match step on step with the advancing world of education, we have made available in our school the following add-on educational facilities. Computer section. We have full-fledged computer section set up with 20 computers. Students from 1st standard to 10th standard are taught in computer nitty-gritty. Smart classes. A modern technological marvel in opening the world of knowledge to the students' community was introduced in our school. At present, we have 9 Educom smart classes to cater the needs of the students. We also have well-equipped science laboratory and the library with sufficient books. Extracurricular activities in our school. The name of our school has been synonymous with the education-related extracurricular activities in the locations in and around our school. Karate classes. Karate classes are being conducted under the stewardship of Mr. Ashok. We are happy to report that our students have secured bulk of prizes in the state-level competitions held in Udupi. Dance classes. As many students have evinced interest in learning dances, arrangements have been made to conduct a class in the school. Ms. Bhavya Manjeshwar is in charge of training students in this form of art. Intra-school competitions. Competitions in singing, handwriting, drawing, fancy dress, rangoli, clay model, science model, elocution, and food without fire, making Gudu Deepa. We have also conducted competitions in sports and games internally such as running, throw ball, volleyball, kabaddi, football, high jump, long jump, shot put, discus throw, and relay. This victorious has been encouraged with prizes in the sports day held on 23rd November. Healthcare. During the period under consideration, many healthcare campuses have been conducted in our school. Enapoya Nursing College and Dental College have conducted health checkup camps and awareness program about drug abuse. Parents Teachers Association. We have a very active and cooperative PTA in both primary and high school. Mr. Praveen Basti and Srimati Kavita were selected as President of Primary and High School respectively for the year 2018-19. Members of PTA were of immense help to us in carrying out various education-related programs throughout. PTA donated 75 chairs for our school this year. Teachers are honored by PTA committee on Teachers' Day celebration. School student houses. Discipline has been given the rank of utmost importance in the internal day-to-day happenings. School cabinet has been formed throughout the election. Prithvi Ranjan was elected as high school SPL. Strutej was elected as primary SPL. 4 school houses, namely blue, green, red, and yellow, have been formed and have been allotted the responsibility of maintaining discipline and managing the movements of students, so as to maintain order during the preschool hours and post-school hours within the school premises. Celebrations during the period under report. Following days of national and general importance were observed in favor in our school: Vana Mahotsava, Independence Day, Teachers' Day, Gandhi Jayanti, Kannada Rajyotsava, Children's Day, Republic Day, World Union Day, Ambedkar Jayanti, etc. Concluding observation.
Apart from the detailed presentation, everywhere in this report, useful talk have also been conducted inviting eminent personalities and resource person, to name a few, Mr. Arun Fernandez, trainer and leadership consultant. I must accept and admit that all this accomplishment could not have been possible but for the tactic and tangible support and encouragement of the management, parents and guardian, well-wishers, patrons and generous donors. Retreating the resolve of the teaching fraternity of the school to keep aspiring to climb higher rungs in the ladders of success and achievement, let me say curtain to the report and thank you to all. Jai Hind, Jai Karnataka. Good evening, everyone. It is a glad to share that our students who have come out top scorers from class KG to 4th standard. We are proud of you, student. You worked hard, you succeeded in the examination of the academic year 2017 and 18, and now you will be felicitated for your achievement. May I request Shri Lokesh, BEO of Mangalore South, to honor the merited students. LKGB Jishnoyel. LKGB Nidhi Shetty. Thank you, sir. UKGB Bhuvi. UKGB Almita Vishwanath. Thank you, sir. First standard B, Yukta D. Second standard A, Bhuvi K. Second standard B, Satvi K. Rao. Thank you, sir. Neha. Third standard B, Rajat Shenai. Fourth standard A, Dia R. Rai. Fourth standard B, Prajna.
this opportunity to place on record our hearty thanks to Shri Lokesh, BEO of Mangalore South, for inaugurating this colorful festivity. Thank you, sir. We are greatly encouraged by your words of wisdom and immensely benefited by your inspiring addresses. Thank you, sir. ಹೀಗೆ ಮಾಡಿದ್ದಲ್ಲಿ ಅದಕ್ಕೆ ಮಹತ್ವವುಂಟು. ಅಂಜುತ್ತ ಅಳುಕುತ್ತ ಮಾಡುವ ಯಾವುದೇ ಕಾಯಕವು ಸಾರ್ಥಕವಾಗದು. ಅದು ಭಕ್ತನಿಗೆ ನಂಜಾಗುವುದು, ಅಪಾಯಕಾರಿಯಾಗುವುದು ಎಂಬರ್ಥ ಇದರಲ್ಲಿದೆ. ಇದು ಜೇಡರ ದಾಸಿಮಯ್ಯನ ವಚನಗಳಲ್ಲಿ ಬರೆದಂತಹ ಒಂದು ಅಂಶವಾಗಿದೆ. ಯಾವುದೇ ಕಾಯಕವು ಪರಮಾತ್ಮನಿಗೆ ಸಮಾನವಾದದ್ದು. ನಾವು ಯಾವುದೇ ಕಾಯಕವನ್ನು ಮಾಡಿದರೂ ಅದಕ್ಕೆ ತಕ್ಕ ಪ್ರತಿಫಲ ಸಿಗುವುದಂತೂ ಖಂಡಿತ. ಹಾಗೆಯೇ ತನ್ನ ಕಾಯಕವನ್ನು ನಿಷ್ಠೆಯಿಂದ ಮಾಡಿ ಎಲ್ಲರ ಮೆಚ್ಚುಗೆ ಗಳಿಸಿದವರು ನಮ್ಮ ಪ್ರೀತಿಯ ನೃತ್ಯ ತರಬೇತುದಾರರಾದ ಶ್ರೀಮತಿ ಜಯಮಾಲ ಮತ್ತು ಶ್ರೀಮತಿ ಸಹನಾ. ಭಗವತಿ ಕಿರಿಯ ಪ್ರಾಥಮಿಕ ವಿಭಾಗದ ಮಕ್ಕಳಿಗೆ ನೃತ್ಯ ತರಬೇತಿಯನ್ನು ನೀಡಿ ವಿದ್ಯಾರ್ಥಿಗಳನ್ನು ಉತ್ತಮ ನೃತ್ಯಗಾರರನ್ನಾಗಿ ಪರಿಣಿತಿಗೊಳಿಸಿದ ಕೀರ್ತಿ ಇವರದು. ಶ್ರೀಮತಿ ಜಯಮಾಲ ಮತ್ತು ಶ್ರೀಮತಿ ಸಹನರವರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಿ ಭಗವತಿ ಎಜುಕೇಷನ್ ಟ್ರಸ್ಟ್ನ ವತಿಯಿಂದ ನೀಡಲಾಗುವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಜೀವ ತುಂಬುವವರು ಪ್ರಸಾದನರು, ಅಂದರೆ ಮೇಕಪ್ ಮ್ಯಾನ್ಗಳು. ಭಗವತಿ ಶಾಲೆಯ 2018-19ನೇ ಸಾಲಿನ ವಾರ್ಷಿಕೋತ್ಸವಕ್ಕೆ ವಿದ್ಯಾರ್ಥಿಗಳ ಪಾತ್ರಕ್ಕನುಗುಣವಾಗಿ ಅವರ ಪಾತ್ರಕ್ಕೆ ಜೀವ ತುಂಬಿದವರು ಶ್ರೀಯುತ ಸುನಿಲ್ ರವರು. ಮೇಕಪ್ನಲ್ಲಿ ಹಲವಾರು ವರ್ಷಗಳ ಅನುಭವ ಹೊಂದಿರುವ ಇವರು ಪ್ರಸ್ತುತ ನಮ್ಮ ಜೊತೆ ಇದ್ದು ವಿದ್ಯಾರ್ಥಿಗಳ ಮುಖವರ್ಣಾಲಂಕಾರದಲ್ಲಿ ಭಾಗಿಯಾಗಿದ್ದಾರೆ. ಇವರು ದಯವಿಟ್ಟು ವೇದಿಕೆಗೆ ಆಗಮಿಸಿ ಭಗವತಿ ಎಜುಕೇಷನ್ ಟ್ರಸ್ಟ್ನ ವತಿಯಿಂದ ನೀಡಲಾಗುವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲದಕ್ಕೂ ಒಂದು ಯೋಗ ಬೇಕು, ಭಾಗ್ಯ ಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಈ ಒಂದು ಸುಂದರ ಸಂಜೆಯಲ್ಲಿ ನನಗೊಂದು ಈ ಒಂದು ದೀಪ ಬೆಳಗಿಸಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡುವಂಥ ಅವಕಾಶ ಸಿಕ್ಕಿದ್ದಕ್ಕೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೇನೆ. ಈ ಸಂದರ್ಭ ಒದಗಿಸಿಕೊಟ್ಟಂತಹ ಶಾಲೆಯ ಎಲ್ಲ ಅಧ್ಯಕ್ಷರು, ಅದೇ ರೀತಿ ಪದವಿಗೆ ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಶಾಲೆಯಲ್ಲಿ ಇನ್ನು ಮುಂದಕ್ಕೆ ಒಳ್ಳೆಯ ಕಾರ್ಯಕ್ರಮ ನಡೆಯಲಿಕ್ಕೆ ಇದೆ. ಹಾಗಾಗಿ ಇಲ್ಲಿ ಮಾತಾಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ, ನಾನು ಮಾತಾಡೋದು ಅಂತ ಹೇಳಿದ್ದೆ. ಆದರೂ ಕಾರ್ಯಕ್ರಮ ಎಲ್ಲ ಯಶಸ್ವಿಯಾಗಲಿ, ಈ ಭಗವತ್ ಶಾಲೆ ಇನ್ನಷ್ಟು ಕೀರ್ತಿಯನ್ನು ಪಡೆಯಲಿ ಅಂತ ಹೇಳುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಿದ್ರೆ ತುಂಬಾ ಸಂತೋಷ ಆಗ್ತದೆ. ನಿರಂತರವಾಗಿ ಈ ಶಾಲೆಯ ಒಡನಾಟವನ್ನು ಇಟ್ಟುಕೊಂಡು ಪ್ರತಿ ವರ್ಷ ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕರೆಯುವುದಕ್ಕೆ ಪ್ರಥಮವಾಗಿ ಈ ಶಾಲೆಯ ಎಲ್ಲ ಟ್ರಸ್ಟಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಾರಂಭದಲ್ಲಿ ಉಚ್ಚಿಲ ಬೋವಿ ಶಾಲೆಯಲ್ಲಿ ಕಲಿತಂತ ನಾನು ಸುಮಾರು ವರ್ಷಗಳಿಂದ ಈ ಸಂಕೋಳಿಗೆ ಪರಿಸರದಲ್ಲಿ ಸೋಮೇಶ್ವರ ಗ್ರಾಮ ವ್ಯಾಪ್ತಿಯ ಈ ಒಂದು ಹೃದಯ ಭಾಗದಲ್ಲಿ ಭಗವತಿ ಶಾಲೆ ಎನ್ನುವುದರ ಮೂಲಕ ಹುಟ್ಟು ಬಂದಂತ ಈ ಶಾಲೆ ಕಳೆದ 5-6 ವರ್ಷಗಳಿಗಿಂತ ದಕ್ಷಿಣ ಕನ್ನಡದಲ್ಲೇ ಕ್ರೀಡಾ ಕಾರ್ಯಕ್ರಮದಲ್ಲಿ ಎಲ್ಲ ಕಡೆ ಕೂಡ ಹೆಸರು ಬಂದಂತ ಮಕ್ಕಳು ಅಂತ ಹೇಳಿದ್ರೆ ಈ ಭಗವತಿ ಶಾಲೆಯ ಮಕ್ಕಳು. ಮೊನ್ನೆ ತಾನೇ ಕೋಟಾದಲ್ಲಿ, ಕುಂದಾಪುರದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ, ಅದೇ ರೀತಿ ಜನಪ್ರತಿನಿಧಿಗಳಿಗೆ ಒಂದು ಕಾರ್ಯಕ್ರಮವನ್ನು ವರ್ಷಂಪ್ರತಿ ಇಡ್ತಾ ಇದ್ರು.
ಮೊನ್ನೆ ಹೋದಾಗ ನಮ್ಮ ಸಚಿವರುಗಳಾದ ಕೋಟ ಶ್ರೀನಿವಾಸ ಪೂಜಾರಿ ಕೂಡ ಈ ಒಂದು ಶಾಲೆಯ ಬಗ್ಗೆ ಉಲ್ಲೇಖವನ್ನು ಮಾಡಿದರು. ಈ ಶಾಲೆಯ ಬಗ್ಗೆ ಒಂದು ದಕ್ಷಿಣ ಕನ್ನಡದಲ್ಲೇ ಈ ಶಾಲೆಯ ಬಗ್ಗೆ ಉಲ್ಲೇಖವನ್ನು ಮಾಡಬೇಕಿದ್ರೆ ಈ ಶಾಲೆ ಎಷ್ಟರ ಮಟ್ಟಿಗೆ ಮುಂದುವರಿದಿದೆ, ಆ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಈ ಶಿಕ್ಷಕರು ಯಾವ ರೀತಿಯ ಶ್ರಮವನ್ನು ಪಡ್ತಾ ಇದ್ದಾರೆ, ಈ ಸಮಾಜದ ಬಂಧುಗಳು ಈ ಒಂದು ಮಕ್ಕಳನ್ನ ಭಗವತಿ ಶಾಲೆಗೆ ಕಳಿಸುವ ನಿಟ್ಟಿನಲ್ಲಿ ನಮ್ಮ ಮಕ್ಕಳು ಮುಂದೆ ಒಳ್ಳೆ ವಿದ್ಯಾಭ್ಯಾಸವನ್ನು ಪಡೆದು ದೈಹಿಕವಾಗಿ ಆರೋಗ್ಯವಂತರಾಗಬೇಕಿದ್ರೆ, ಆ ಕ್ರೀಡೆಗಳಲ್ಲಿ ಮುಂದುವರಿಬೇಕಿದ್ರೆ ಇಂಥ ಶಾಲೆಗಳಲ್ಲಿ ನಾವು ಮಕ್ಕಳನ್ನು ಕಳಿಸಬೇಕೆನ್ನುವ ಆ ಹೆಮ್ಮೆಯ ಭಾವನೆ ನಮ್ಮ ಹೆತ್ತವರಲ್ಲಿದ್ದ ಕಾರಣ ಈ ಶಾಲೆಗೆ ಇನ್ನಷ್ಟು ಹುರುಪನ್ನು ಕೊಡಲಿಕ್ಕೆ ಸಾಧ್ಯವಾಗ್ತದೆ. ರಾಷ್ಟ್ರೀಯ ಹೆದ್ದಾರಿ ಕೇರಳದಿಂದ ಹಿಡಿದು ಕುಂದಾಪುರದ ತನಕ ಒಂದು ಹೈವೇಯಲ್ಲಿರುವಂಥ ಆ ಶಾಲೆ ಎಲ್ಲ ರೀತಿಯಲ್ಲಿ ಕೂಡ ಆ ಶಾಲಾ ಮಕ್ಕಳಿಗೂ ಕೂಡ ಶಾಲೆಗೆ ಬಂದ ಸಂದರ್ಭದಲ್ಲಿ ಅಲ್ಲೇ ಇಳಿದು ಹೋಗುವ ಸಂದರ್ಭದಲ್ಲಿ ಅದೇ ಜಾಗದಲ್ಲಿ ಹೋಗುವಂಥ ಆ ಸುಸಜ್ಜಿತವಾದ ಸ್ಥಳ ಈ ಒಂದು ಭಗವತಿ ಶಾಲೆಯ ಹೊರಾಂಗಣ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಬಂದಾಗ ಇವತ್ತು ನಾವು ವೇದಿಕೆಯಲ್ಲಿ ಎಲ್ಲರನ್ನು ನೋಡ್ತಾ ಇದ್ದೀರಿ. ನಾವು ಕಿರಿಯರಾಗಿದ್ದರೂ ಕೂಡ ಹಿರಿಯವರು ಕೂಡ ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂಥವರು. ನೀವು ಕೆಳಗಡೆ ಇದ್ದೀರಿ. ಮುಂದಕ್ಕೆ ನಮ್ಮದೇನಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದರೆ ಅಲ್ಲಿದ್ದವರು ನೀವು ಮೇಲೆ ಕೂತ್ಕೊಳ್ಳಿಕ್ಕೆ ಸಾಕು. ಅದಕ್ಕೆ ಮುಖ್ಯವಾಗಿ ಆ ಕಾರಣ ಅಂತ ಹೇಳಿದರೆ ನಮ್ಮ ಪ್ರಾಮಾಣಿಕತೆ, ಅದೇ ರೀತಿ ಹೆತ್ತವರ ಸಲಹೆ, ಶಿಕ್ಷಕರ ಮಾರ್ಗದರ್ಶನ, ಇದೆಲ್ಲದಿಂದ ಮುಂದೆ ಎತ್ತರವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನಾವು ನೋಡೋದಿದ್ದರೆ ಈ ಒಂದು ಸೋಮೇಶ್ವರ ವ್ಯಾಪ್ತಿಯಲ್ಲಿ ಹೆಚ್ಚಿನ ಶಾಲೆಗಳಿದ್ದಾವೆ. ಅದರಲ್ಲೂ ಕೂಡ ಭಗವತಿ ಶಾಲೆ ಕೂಡ ಒಂದು ಹತ್ತಿರ ಶಾಲೆಗಳಿದ್ದಾವೆ. ಎಲ್ಲ ಶಾಲೆಗಳು ಕೂಡ ಒಂದಕ್ಕಿಂತ ಒಂದು ಮೇಲುಗಡೆ ಸಾಧಿಸಿದಂಥದ್ದು. ಆದರೂ ಕೂಡ ಈ ಒಂದು ದೊಡ್ಡದಾದ ಗ್ರೌಂಡಲ್ಲಿ ವಾರ್ಷಿಕೋತ್ಸವವನ್ನು ಮಾಡಿಕೊಂಡು ಆ ಮಕ್ಕಳ ಇನ್ನಷ್ಟು ಕ್ರೀಡೆಯಲ್ಲಿ ಆಗಲಿ ವಿದ್ಯಾಭ್ಯಾಸದಲ್ಲಿ ಆಗಲಿ ಇನ್ನಷ್ಟು ಉತ್ತೇಜನ ಕೊಡುವಂಥ ಕೆಲಸಗಳನ್ನು ಈ ಶಾಲೆಯ ಟ್ರಸ್ಟಿಗಳೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ. ಒಬ್ಬರು ಗುರೂಜಿಯವರು ಹೇಳಿದಂಥ ಮಾತು ನನಗೆ ಬಹಳವಾಗಿ ಇವತ್ತು ಮತ್ತೆ ನಾನು ನಿಮ್ಮ ಮುಂದೆ ಅದನ್ನು ಇಡಲಿಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ಒಂದು 5 ನಿಮಿಷ ನಿಮ್ಮನ್ನು ನಾವು ತೆಗೆದುಕೊಳ್ಳಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕಂದರೆ ಇದು ಬಹಳ ಮುಖ್ಯವಾದ ವಿಷಯವನ್ನು ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅವರು ಹೇಳಿದರು, ಇವತ್ತಿನ ಸಮಾಜದಲ್ಲಿ ಏನಾಗ್ತಾ ಇದೆ ಅಂದರೆ ಪ್ರೀತಿಯಿಂದ ತಾಯಿ ದೂರ ಆಗ್ತಾ ಇದ್ದಾಳೆ, ವಿದ್ಯೆಯಿಂದ ಗುರು ದೂರ ಆಗ್ತಾ ಇದ್ದಾನೆ. ಇವತ್ತಿನ ಮಕ್ಕಳು ತಮ್ಮ ಗುರುಗಳಿಂದ ದೂರ ಆಗ್ತಾ ಇದ್ದಾನೆ ಅಂತ ಹೇಳಿ ಬಹಳ ಒಂದು ಮಾರ್ಮಿಕವಾದ ವಿಷಯವನ್ನು ಹೇಳಿದರು. ಇಲ್ಲಿ ಮಕ್ಕಳ ಹೆತ್ತಂದಿರು ಬಹಳವಾಗಿ ಇದನ್ನ ಯೋಚನೆ ಮಾಡಬೇಕು. ಯಾಕಂದ್ರೆ ಇವತ್ತಿನ ಬದಲಾದ ಪರಿಸ್ಥಿತಿಯಲ್ಲಿ ನಮ್ಮ ಸಮಾಜ, ನಮ್ಮ ಕುಟುಂಬ ಬಹಳ ಚಿಕ್ಕದಾಗ್ತಾ ಇದೆ. ಗಂಡ ಹೆಂಡತಿ ಮಕ್ಕಳು ಅಂದ್ರೆ ನಮಗೂ ಒಂದು ಕುಟುಂಬ ಆಗೋಯಿತು. ನಾವಿರುವಾಗ ಇದ್ದಂತಹ ಒಂದು ಅವಿಭಕ್ತ ಕುಟುಂಬದ ಒಂದು ಹಿನ್ನೆಲೆ ಇವತ್ತಿನ ಮಕ್ಕಳಿಗೆ ಸಿಗ್ತಾ ಇಲ್ಲ. ಇವತ್ತಿನ ಈ ಖರ್ಚು ವೆಚ್ಚಗಳನ್ನು ನಿಭಾಯಿಸಲಿಕ್ಕೆ ತಂದೆ ತಾಯಿ ಇಬ್ಬರು ದುಡಿಯುವಂತ ಪರಿಸ್ಥಿತಿ ಇದೆ. ಆದ್ರಿಂದ ಮನೆಯಲ್ಲಿ ಮಗುವಿಗೆ ಕೂತು ತಾಯಿ ಮಗುವಿನ ಬಗ್ಗೆ ಹೆಚ್ಚು ಗಮನ ಹರಿಸಲಿಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಏನಾಗ್ತಾ ಇದೆ ಅಂದ್ರೆ ಅಲ್ಲಿ ತಾಯಿ ಪ್ರೀತಿಯಿಂದ ಮಗು ದೂರ ಆಗ್ತಾ ಇದೆ. ಎರಡನೇದಾಗಿ ಬಹಳ ಮುಖ್ಯವಾದಂತದ್ದು, ವಿದ್ಯೆಯಿಂದ ಗುರು ದೂರ ಆಗ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಹಿಂದಿನ ಕಾಲದ ಒಂದು ವಿದ್ಯಾಭ್ಯಾಸದ ಕ್ರಮಕ್ಕೂ ಇವತ್ತಿನ ವಿದ್ಯಾಭ್ಯಾಸದ ಕ್ರಮಕ್ಕೂ ಬಹಳ ಅಜಗಜಾಂತರವಿದೆ. ಯಾಕಂದ್ರೆ ಹಿಂದೆ ಗುರು ಮತ್ತು ಶಿಷ್ಯರ ಸಂಬಂಧ ಅದು ಬಹಳ ಹತ್ತಿರವಾಗ್ತಾ ಇತ್ತು. ಇವತ್ತು ಗುರು ಮತ್ತು ಶಿಷ್ಯರ ಸಂಬಂಧ ಬಹಳ ಸ್ವಲ್ಪ ದೂರ ಆಗ್ತಾ ಇದೆ. ಯಾಕಂದ್ರೆ ಹಳೆಯ ಕಾಲದಲ್ಲಿ ಗುರುವಿಗೆ ಏನಿತ್ತು ಅಂದ್ರೆ ಅವರಲ್ಲಿ ಒಂದು ಛಲ ಇತ್ತು. ನನ್ನ ಹುಡುಗನಿಗೆ ನಾನು ಕಳಿಸ್ಬೇಕು, ನನ್ನ ಮಕ್ಕಳಿಗೆ ನಾನು ಕಳಿಸ್ಬೇಕು, ನಾಳೆ ನನ್ನ ಮಕ್ಕಳು, ನಮ್ಮ ಸ್ಕೂಲ್ನ ಮಕ್ಕಳು ಈ ಪ್ರಪಂಚದಲ್ಲಿ ಒಂದು ಒಳ್ಳೆ ಹುದ್ದೆಯಲ್ಲಿರಬೇಕು ಅಥವಾ ಹೆಸರನ್ನು ಮಾಡಬೇಕು ಅಂತ ಒಂದು ಗುರುವಿನಲ್ಲಿ ಆ ಒಂದು ಗುರುವಿನ ಭಾವನೆ ಇತ್ತು.
ನಮ್ಮ ದೇಶದ ಬಗ್ಗೆ, ಅವರ ತಂದೆ ತಾಯಿಯಂದಿರ ಬಗ್ಗೆ ಚಿಂತನೆ ಮಾಡುವಂಥ ವಿಷಯದಲ್ಲಿ ಅವನನ್ನು ಬೆಳೆಸಿ ಅಂತಹ ಒಂದು ಮಗನನ್ನು ನಿಮ್ಮ ಸ್ಕೂಲಿಂದ ನನಗೆ ಕಳಿಸಿಕೊಡಿ ಅಂತ ಹೇಳಿದ್ದಂಥ ಒಂದು ಮಾತನ್ನು ಹೇಳ್ತಾ, ಈ ಭಗವತಿ ವಿದ್ಯಾಸಂಸ್ಥೆ ನಮ್ಮ ಊರಲ್ಲಿ ಬಹಳ ಸಣ್ಣ ಸಮಯದಲ್ಲಿ ಬಹಳವಾದಂತಹ ಹೆಸರುವಾಸಿಯನ್ನು ಪಡೆದುಕೊಂಡಿದೆ. ಇಂತಹ ಒಂದು ವಿದ್ಯಾ ದೇಗುಲ ಇನ್ನು ಮುಂದೆಯೂ ಇಂತಹ ನೂರಾರು ಸಾವಿರಾರು ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡಿ ಅವರನ್ನು ಕೇವಲ ವಿದ್ಯೆಯಲ್ಲಿ ಮಾತ್ರ ಅಲ್ಲ, ಸಮಾಜದಲ್ಲಿ ಒಬ್ಬ ಉತ್ತಮ ನಾಗರಿಕನನ್ನಾಗಿ ಮುಂದೆ ತರುವಂಥ ಕೆಲಸವನ್ನು ಮಾಡಲಿ. ನಮಗೆಲ್ಲರಿಗೂ ನಮ್ಮ ದೇಶಕ್ಕೂ ಒಂದು ಆದರ್ಶವಾಗುವಂಥ ವಿದ್ಯಾರ್ಥಿಗಳನ್ನು ಮಾಡಲಿ ಅಂತ ಹೇಳ್ತಾ, ನಮ್ಮ ಮುಂದಿನ ಮಕ್ಕಳಿಗೆ ನಮ್ಮ ಇಂದಿನ ಸೈನಿಕರು ಆದರ್ಶರಾಗಿರಲಿ. ಅಂತಹ ಸೈನಿಕರ ಆ ಒಂದು ವೀರ ಕಥೆಗಳನ್ನು ನಮ್ಮ ಮಕ್ಕಳಿಗೆ ಹೇಳಿಕೊಡಿ. ಒಂದೊಂದು ದಿನ ಅವರು ನಮ್ಮ ದೇಶವನ್ನು ಕಾಯುವಂಥ ಸೈನಿಕರಾಗಲಿ, ನಮ್ಮನ್ನೆಲ್ಲ ಕಾಯುವಂಥವರು ಹೇಳುತ್ತಾ, ನನಗೆ ಈ ಒಂದು ಸುಂದರ ಸಂದರ್ಭದಲ್ಲಿ 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಮತ್ತೊಮ್ಮೆ ಹೇಳ್ತೇನೆ, ಬೋಲೋ ಭಾರತ್ ಮಾತಾ ಕಿ. ಸುಮಾರು 18 ವರ್ಷಗಳ ಹಿಂದೆ 2000 ಇಸವಿಯಲ್ಲಿ ಈ ಪರಿಸರದಲ್ಲಿ ಒಂದು ಆಂಗ್ಲ ಮಾಧ್ಯಮ ಶಾಲೆಯ ಮುಖಾಂತರ ಇಲ್ಲಿಯ ಬಡ ಜನರಿಗೆ ಕೂಡ ಆಂಗ್ಲ ಮಾಧ್ಯಮ ವಿದ್ಯೆಯನ್ನು ನೀಡಬೇಕೆಂಬ ದೃಷ್ಟಿಯಲ್ಲಿ ನಮ್ಮ ಟ್ರಸ್ಟ್ ಮುತುವರ್ಜಿ ವಹಿಸಿಕೊಂಡು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದೆ. ಇವತ್ತು ಈ ಸಂಸ್ಥೆ ತಮ್ಮೆಲ್ಲರ ಸಹಕಾರದಿಂದ 18ನೇ ವರ್ಷದಲ್ಲಿ ಇಷ್ಟು ದೊಡ್ಡದಾದಂಥ ಬೃಹತ್ತಾದಂಥ ಶಾಲಾ ಕಟ್ಟಡ ಮತ್ತು ಉತ್ತಮ ವಾತಾವರಣ ಜೊತೆಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ನೀಡುತ್ತಾ ಮತ್ತು ಇನ್ನಿತರ ಕ್ರೀಡಾ ಚಟುವಟಿಕೆಗಳಲ್ಲಿ ಯಾವುದೇ ಕಾರ್ಯಕ್ರಮಗಳಿರಲಿ ಅದರಲ್ಲಿ ನಮ್ಮ ಶಾಲೆಯು ರಾಜ್ಯಾದ್ಯಂತ ಹೆಸರು ಪಡೆಯುವಲ್ಲಿ ಮತ್ತು ಈಗ ರಾಷ್ಟ್ರ ಮಟ್ಟದಲ್ಲಿ ಕೂಡ ಗುರುತಿಸುವಂಥ ವ್ಯವಸ್ಥೆ ಆಗಿದೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ. ಈ ಸಂಸ್ಥೆ ಸಣ್ಣದಾದಂಥ ಸಂಸ್ಥೆ ಉತ್ತಮ ರೀತಿಯಲ್ಲಿ ಬೆಳೆಯುವಲ್ಲಿ ನಿಮ್ಮೆಲ್ಲರ ಸಹಕಾರ ಇದೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ನಿಮ್ಗಿರತಕ್ಕಂಥ ಕಾಳಜಿಯನ್ನು ತೋರಿಸಿಕೊಂಡು ತಾವು ಈ ಶಾಲೆಯ ಅಭಿವೃದ್ಧಿಗೆ ನಮ್ಮೊಂದಿಗೆ ಆಡಳಿತ ಮಂಡಳಿಯ ಜೊತೆಗೆ ಶಾಲೆಯ ಶಿಕ್ಷಕ ರಕ್ಷಕ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಹೆತ್ತವರು ಸೇರಿಕೊಂಡು ಇಲ್ಲಿ ಸಹಕಾರ ನೀಡುತ್ತಿರುವುದರಿಂದ ಈ ಒಂದು ವ್ಯವಸ್ಥೆ ಮಾಡಲಿಕ್ಕೆ ನಮ್ಗೆ ಆಡಳಿತ ಮಂಡಳಿ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛೆಪಟ್ಟು, ತಮಗೆಲ್ಲ ತಿಳಿದ ಹಾಗೆ ಈ ವಿದ್ಯಾಸಂಸ್ಥೆಗೆ ಸರ್ಕಾರದಿಂದ ಯಾವುದೇ ದೇಣಿಗೆ ಇಲ್ಲ. ಜೊತೆಗೆ ನಮ್ಮ ಶಾಲೆಯ ಮುಖಾಂತರ ಸುಮಾರು 25-30 ಮಕ್ಕಳಿಗೆ ನಾವು ಉಚಿತವಾಗಿ ವಿದ್ಯಾಭ್ಯಾಸವನ್ನು ಸರ್ಕಾರದ ಧೋರಣೆಯಂತೆ ಕೊಡುವಂಥ ವ್ಯವಸ್ಥೆ ಕೂಡ ಇದೆ. ಇಷ್ಟೆಲ್ಲ ವ್ಯವಸ್ಥೆ ಇದ್ರೂ ಕೂಡ ನಮ್ಮ ಶಾಲೆಯ ಶಿಕ್ಷಕರಿಗೆ ಯಾವುದೇ ರೀತಿಯಲ್ಲಿ ಕೊರತೆ ಆಗದಂತೆ ಆಡಳಿತ ಮಂಡಳಿ ಕೂಡ ಕಾರ್ಯನಿರ್ವಹಿಸಿಕೊಂಡು ಉತ್ತಮ ವಿದ್ಯಾಭ್ಯಾಸವನ್ನು ನೀಡುವಲ್ಲಿ ಕೂಡ ನಮ್ಮ ಶಿಕ್ಷಕ ವೃಂದ ಒಳ್ಳೆಯ ಕೆಲಸವನ್ನು ನಿರ್ವಹಿಸ್ತಾ ಬಂದಿದೆ. ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮೆಲ್ಲರ ಸಹಕಾರದಿಂದ ಈ ವಿದ್ಯಾಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ. ಅದರ ಜೊತೆಗೆ ಈ ಸಂಸ್ಥೆಯಲ್ಲಿ ಈಗಾಗಲೇ ವಿದ್ಯಾರ್ಜನೆ ಮಾಡಿಕೊಂಡು SSLC ಪೂರ್ಣಗೊಳಿಸಿ ಮುಂದೆ ತನ್ನ ವಿದ್ಯಾಭ್ಯಾಸಕ್ಕಾಗಿ ಕಾಲೇಜುಗಳಿಗೆ, ಇನ್ನಿತರ ಮೆಡಿಕಲ್ ಕಾಲೇಜುಗಳಿಗೆ, ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ಕೂಡ ನಮ್ಮದು ಕೋರಿಕೆ, ನೀವು ಕಲ್ತಂಥ ಶಾಲೆ ಅದನ್ನು ಮರಿಬೇಡಿ. ನಿಮ್ಮೆಲ್ಲರ ಸಹಕಾರ ನೀವು ಎಲ್ಲೇ ಇದ್ರೂ ಕೂಡ ನಮಗೆ ಪ್ರಾಥಮಿಕ ಹಂತದಲ್ಲಿ ವಿದ್ಯಾಭ್ಯಾಸ ನೀಡಿದಂಥ ಸಂಸ್ಥೆಯ ಹೆಸರನ್ನು ನೆನಪಲ್ಲಿ ಇಟ್ಕೊಂಡು ಆ ಸಂಸ್ಥೆಗೆ ತನ್ನಿಂದ ಆಗುವಂಥ ಸಹಾಯ ಮಾಡ್ತೇನೆ ಎಂಬ ಭಾವನೆ ನಿಮ್ಮಲ್ಲಿ ಬರಲಿ ಅಂತ ಮೂಡಿ ಬರಲಿ ಅಂತ ಹೇಳಿಕೊಂಡು, ಊರವರ ನಿಮ್ಮೆಲ್ಲರ ಸಹಕಾರ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಆಡಳಿತ ಮಂಡಳಿ ಜೊತೆಗೆ ಇರಲಿ. ಮುಂದೆ ಈ ಶಾಲೆ ಉತ್ತಮ ಶಾಲೆಯಾಗಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತಾಗಲಿ ಮತ್ತು ಬೇಕಾದಂಥ ಸವಲತ್ತುವನ್ನ ಮಾಡುವಲ್ಲಿ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಇನ್ನೇನು ಹೆಚ್ಚಿಗೆ ಮಾತನಾಡದೆ ಎಲ್ರಿಗೂ ಶುಭವಾಗಲಿ ಅಂತ ಹೇಳಿಕೊಂಡು ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಪ್ರತಿ ಕಾರ್ಯಕ್ಕೂ ಹೆತ್ತವರು ಸಹಕಾರ ನೀಡಬೇಕೆಂದು ಕಿವಿಮಾತನ್ನು ಹೇಳಿದಂತಹ ಭಗವತಿ ಎಜುಕೇಷನ್ ಟ್ರಸ್ಟ್ನ ಟ್ರಸ್ಟಿ ಆದಂತಹ ಶ್ರೀಯುತ ಸದಾಶಿವರವರಿಗೆ ಧನ್ಯವಾದಗಳು. ಭಗವತಿ ಹಿರಿಯ ಪ್ರಾಥಮಿಕ ಶಾಲೆಯು ಯಾವುದೇ ಅಡೆತಡೆಗಳಿಲ್ಲದೆ ತಮ್ಮೆಲ್ಲರ ಆಶೀರ್ವಾದದಿಂದ ದಿನದಿಂದ ದಿನಕ್ಕೆ ಉತ್ತಮವಾದ ಅಭಿವೃದ್ಧಿಯನ್ನು ಕಾಣುತ್ತಿದೆ. ಈ ಅಭಿವೃದ್ಧಿಗೆ ಕಾರಣೀಕರ್ತರಾದ ಒಂದು ಸಮೂಹವೆಂದರೆ ಇಲ್ಲಿ ರಚಿಸಲ್ಪಟ್ಟಿರುವ ರಕ್ಷಕ ಶಿಕ್ಷಕ ಸಂಘದ ಪ್ರತಿನಿಧಿಗಳು. ಇವರ ಕೊಡುಗೆಯು ಅವಿಸ್ಮರಣೀಯವಾದದ್ದು. ಪ್ರಸಕ್ತ ಶೈಕ್ಷಣಿಕ ವರ್ಷದ ರಕ್ಷಕ ಶಿಕ್ಷಕ ಸಂಘದ ಪ್ರಾಥಮಿಕ ವಿಭಾಗಕ್ಕೆ ಶ್ರೀಯುತ ಪ್ರವೀಣ್ ಬಸ್ತಿ ಇವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಇವರು ಇಂದು ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವುದು ನಮಗೆಲ್ಲರಿಗೂ ಸಂತಸದ ವಿಷಯ. ಇವರು ಇಂದಿನ ವಾರ್ಷಿಕೋತ್ಸವದ ಕುರಿತು ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಭಗವತಿ ಆಂಗ್ಲ ಮಾಧ್ಯಮ ಶಾಲೆ 18 ವರ್ಷ ಈ ಒಂದು ಯಶಸ್ಸನ್ನು ತುಂಬಿದೆ.
ನಾನು ಈ ಒಂದು 18 ವರ್ಷ SSCಯಲ್ಲಿ ಪ್ರಥಮ ವರ್ಷದ ವಾರ್ಷಿಕೋತ್ಸವದಲ್ಲಿ ಅಲ್ಲಿ ಎದುರಿನ ಸ್ಟೇಜ್ ಹಾಕಿಯಲ್ಲಿ ಮಾಡಿದ್ದಾರೆ. ಆ ಒಂದು ವೇದಿಕೆಯಲ್ಲಿ ನನ್ನನ್ನು ಅಭಿನಂದಿಸಿದ್ದಾರೆ. ಯಾಕೆಂದ್ರೆ ಈ ಒಂದು ಶಾಲೆಯಲ್ಲಿ ಮೇಕಪ್ ಮತ್ತು ಶಾಲೆಯ ಮಕ್ಕಳಿಗೆ ನಾಟಕವನ್ನು ಕಲಿಸಲಿಕ್ಕೆ ಬರ್ತಿದ್ದೇನೆ. ಖಂಡಿತವಾಗಿ ನಾನು ನೆನೆಸಲಿಲ್ಲ ಈ ಒಂದು ವೇದಿಕೆಯನ್ನು ಈ 18 ವರ್ಷದಲ್ಲಿ ನಾನು ಹಂಚಿಕೊಳ್ತಾರೆ ಅಂತ ಖಂಡಿತ ನೆನೆಸಲಿಲ್ಲ. ಇದಕ್ಕೆ ಕಾರಣಕರ್ತರು ರಕ್ಷಕ ಶಿಕ್ಷಕ ಸಂಘದ ಸದಸ್ಯರು, ಅದೇ ರೀತಿ ಶಾಲೆಯ ಮುಖ್ಯೋಪಾಧ್ಯಾಯರು, ಈ ಶಾಲೆಯ ಟ್ರಸ್ಟಿಗಳು. ಬಹಳ ಆನಂದವಾಗ್ತಾ ಇದೆ ಈ ಒಂದು ವೇದಿಕೆಯನ್ನು ಹಂಚಿಕೊಂಡು ಈ ಒಂದು ಶಾಲೆಯ ಮಕ್ಕಳೊಂದಿಗೆ ಅದೇ ರೀತಿ ಶಿಕ್ಷಕರೊಂದಿಗೆ ಯಶಸ್ವಿಯಾಗಿ 2 ವರ್ಷದಲ್ಲಿ ನಾನು ರಕ್ಷಕ ಶಿಕ್ಷಕದ ಉಪಾಧ್ಯಕ್ಷ, ಈ ವರ್ಷ ಅಧ್ಯಕ್ಷನಾಗಿ ಯಶಸ್ವಿಯಾಗಿ ಮುನ್ನಡೆಸ್ತೇನೆ ಎಂದು ಹೇಳಲಿಕ್ಕೆ ಬಹಳ ಸಂತೋಷವಾಗ್ತಿದೆ. ಈ ಯಶಸ್ಸಿಗೆ ಕಾರಣ ನನ್ನ ಆತ್ಮೀಯ ಪ್ರೌಢಶಾಲೆಯ ಅಧ್ಯಕ್ಷರಾದಂತಹ ಕವಿತಾ ಇದ್ದಾರೆ. ಅದೇ ರೀತಿ ಎಲ್ಲ ಸರ್ವ ಸದಸ್ಯರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶಾಲೆಯ ವಾರ್ಷಿಕೋತ್ಸವ ಅಂದ್ರೆ ನಮ್ಗೆ ರಾಜೇಶ್ ಅವರಿಗೂ ಗೊತ್ತಿತ್ತು. ನಮ್ಗೆ ಒಂದು ಕ್ಲಾಸ್ ಕೊಡ್ತಾ ಇದ್ರು, ಈ ಶಾಲೆ ಕ್ಲಾಸ್ ರೂಮ್ ಅನ್ನು ಚೆಂದ ಮಾಡಿಕೊಡ್ಬೇಕು ಅಂತ. ನಾವು ಯಾವುದೇ ಒಂದು ಬಣ್ಣ ಕಾಗದಾಗ್ಲೂ ಅಲ್ಲ ಹಣ ಕೊಟ್ಟು ನಾವು ತರ್ತಾ ಇರಲಿಲ್ಲ. ಚಾಕ್ಲೇಟ್ ನ ಇದು ಕಾಗದ ಆಗಿರ್ಬೋದು, ಸಿಗರೇಟ್ ನ ಕಾಗದ, ಅದನ್ನು ಒಟ್ಟು ಮಾಡಿ ಅದರಲ್ಲಿ ಮಾಲೆಯನ್ನು ಮಾಡಿ ಶಾಲೆಯ ಒಂದು ಕ್ಲಾಸ್ ರೂಮ್ ಅನ್ನು ಅಂದ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಒಂದು ತಿಂಗಳು ನಮ್ಗೆ ಟೈಮ್ ಕೊಡ್ತಿದ್ರು. ಕಡೆಗೆ ಶಾಲಾ ವಾರ್ಷಿಕೋತ್ಸವದ ದಿನ ನಮ್ಗೆ ಯಾವ ಶಾಲಾ ಕ್ಲಾಸ್ ರೂಮ್ ಚಂದ ಆಗ್ತದೆ ಅದಕ್ಕೊಂದು ಪ್ರೈಸ್ ಇದೆ. ಈಗ ಆ ಒಂದು ಯಾವುದೇ ಅಂತ ಒಂದು ಚಟುವಟಿಕೆ ಇಲ್ಲ. ಅದೇ ನಮ್ಗೆ ನಾನು ರಾಜೇಶ್ ಹತ್ರ ಹೇಳಿದಾಗ ನಮ್ಮ ಬಾಲ್ಯದ ಆ ಒಂದು ಶಾಲಾ ವಾರ್ಷಿಕೋತ್ಸವಕ್ಕೂ ಈಗಿನ ಶಾಲಾ ವಾರ್ಷಿಕೋತ್ಸವಕ್ಕೂ ತುಂಬಾ ಅಜಗಜಾಂತರ ವ್ಯತ್ಯಾಸವಿದೆ. ಅದು ಬಹಳ ಉತ್ತಮವಾದ ನೃತ್ಯ, ಉತ್ತಮವಾದ ಚಟುವಟಿಕೆಗಳನ್ನು ಮಾಡ್ತಾ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ರಾಷ್ಟ್ರೀಯ ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಗುರುತಿಸಿಕೊಳ್ತಿದೆ. ದಿನಕರೆಲ್ಲ ನಮ್ಮ ಹತ್ರ ಯಾರು ಹೇಳ್ತಿದ್ದಾರೆ, ನಮ್ಮ ಈ ಒಂದು ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಾಗಿ ನಾವು ರೂಪ್ ಮಾಡಬೇಕು ಅಂತ. ಸರ್, ಈಗ ಆ ಒಂದು ಕಾಲನ್ನು ನಾವಿಟ್ಟಿದ್ದೇವೆ. ಯಾಕೆಂದ್ರೆ ಕಬಡ್ಡಿಯಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಬೆಣ್ಣೆ ಅವರು ತಮ್ಮ ತೋರ್ಪಡಿಸಿದ ಪ್ರತಿಭೆಯನ್ನು ತೋರಿಸಿದರು. ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಪ್ರತಿಭೆಯನ್ನು ತೋರಿಸಿ ಒಂದು ಶಾಲೆಯ ಹೆಸರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ತಾವು ನೀಡಬೇಕಾಗಿ ಕೇಳಿಕೊಳ್ತಾ ಈ ಒಂದು ವೇದಿಕೆಯಲ್ಲಿ 2 ಮಾತುಗಳನ್ನು ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪರಿಸರದ ಮಕ್ಕಳಿಗೆ ಆಂಗ್ಲ ಮಾಧ್ಯಮ ಶಿಕ್ಷಣ ನೀಡಬೇಕೆಂದ ಉದ್ದೇಶದಿಂದ 2000ನೇ ಇಸವಿಯಲ್ಲಿ 10 ಮಂದಿ ಟ್ರಸ್ಟ್ಗಳನ್ನು ಒಳಗೊಂಡು ಭಗವತಿ ಎಜುಕೇಶನ್ ಟ್ರಸ್ಟ್ ಸ್ಥಾಪಿಸಿ ಈ ಮೂಲಕ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಪ್ರಾರಂಭಿಸಲಾಯಿತು. ಉತ್ತಮ ನುರಿತ ಶಿಕ್ಷಕರ ಸಾನ್ನಿಧ್ಯದಲ್ಲಿ ನರ್ಸರಿ ಹಾಗೂ LKG ತರಗತಿಯಿಂದ ಪ್ರಾರಂಭಗೊಂಡ ಈ ಶಾಲೆ 18ನೇ ವರ್ಷಕ್ಕೆ ಪದಾರ್ಪಣೆಗೊಂಡಿದೆ. ಪ್ರಸ್ತುತ LKG ಯಿಂದ 10ನೇವರೆಗೆ 2 ವಿಭಾಗಗಳು ಹೊಂದಿದ್ದು 32 ಶಿಕ್ಷಕರು ಹಾಗೂ 5 ಶಿಕ್ಷೇತರ ಸಿಬ್ಬಂದಿಗಳು ಹೊಂದಿವೆ. ಕೇವಲ ಪಾಠದಲ್ಲಿ ಮಾತ್ರ ಅಲ್ಲ, ಪಠ್ಯೇತರ ಚಟುವಟಿಕೆಯಲ್ಲೂ ಹಲವಾರು ಪ್ರಶಸ್ತಿಗಳನ್ನು ಗಳಿಸಿದೆ. ಹೆಗ್ಗಳಿಕೆ ಈ ಭಗವತಿ ಶಾಲೆಗೆ. ಶಾಲೆಯ 18 ವರ್ಷದ ಈ ದೀರ್ಘ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸರ್ವ ವಿಧದಲ್ಲೂ ಸಹಕರಿಸಿ ರಕ್ಷಕ ಶಿಕ್ಷಕ ಸಂಘದ ಸರ್ವ ಪದಾಧಿಕಾರಿಗಳಿಗೂ ಹಾಗೂ ಪೋಷಕ ವೃಂದಕ್ಕೂ ಮನತುಂಬಿದ ಕೃತಜ್ಞತೆಗಳು. ಮಗದೊಮ್ಮೆ ಎಲ್ಲರಿಗೂ ನನ್ನೆಯ ಧನ್ಯವಾದಗಳು. ಈ ಶಾಲೆಯನ್ನು ಇಷ್ಟು ಮಟ್ಟಕ್ಕೆ ತರಲು ನಮ್ಮ ಶಿಕ್ಷಕ ವೃಂದದವರು ಬಹಳ ಹೆಮ್ಮೆ ವಿಷಯ ಏನೆಂದರೆ, ಬಹಳ ಹಾರ್ಡ್ ವರ್ಕ್ನಿಂದ ನನ್ನ ಮಕ್ಕಳನ್ನು ಇಷ್ಟು ಟ್ಯಾಲೆಂಟ್ ಆಗಿ ಮಾಡಿದ್ದಾರೆ ಅಂದರೆ ಬಹಳ ಆಶ್ಚರ್ಯವಾಗುತ್ತದೆ. ಈ ದಿನ ನಾವೆಲ್ಲ ಸೇರಿರುವುದು ಶಾಲೆಗೆ ವಾರ್ಷಿಕೋತ್ಸವ ದಿನವೆಂದು ನಮ್ಮ ನಲ್ಮೆಯ ಮಕ್ಕಳ ಪ್ರತಿಭೆಯನ್ನು ತಮ್ಮೆಲ್ಲರಿಗೂ ಪ್ರದರ್ಶಿಸುವ ದಿನ. ಅದಕ್ಕೆ ನಾವೆಲ್ಲ ಆತುರದಿಂದ ಕಾಯುತ್ತಿರುತ್ತದೆ. ಈ ವರ್ಷ ವಾರ್ಷಿಕೋತ್ಸವ ಹರ್ಷೋತ್ಸವ ಹಾಗೆ ಚಂದದಲ್ಲಿ ನೆರವೇರಲಿ. ಎಲ್ಲರೂ ಸಂತೋಷದಿಂದ ಈ ಮಕ್ಕಳ ನೃತ್ಯವನ್ನು ಖುಷಿಯಿಂದ ನೋಡಲಿ ಎಂದು ಹೇಳಿ ಮಕ್ಕಳ ಪ್ರತಿಭೆಯನ್ನು ಉತ್ಸಾಹಭರಿತವಾಗಿ ಪ್ರದರ್ಶಿಸಲಿ ಎಂದು ಹೇಳುತ್ತಾ ಮಗದೊಮ್ಮೆ ಎಲ್ಲರಿಗೂ ನನ್ನ ನಲ್ಮೆಯ ವಂದನೆಗಳು. It is not joy that makes us grateful. It is gratitude that makes us joyful. It's time to wave goodbye 1,000 times to the cheerful and wonder-struck audience through vote of thanks by Cynthia D'Souza. Can transfer common days into thanksgiving, turn routine jobs into joy, and change ordinary opportunities into blessings. A delightful evening to everyone present here. Honorable President, respected Chief Guest, trustees of Bhagavati Education Trust, our most valued invited guests,
PTA office bearers, loving parents, and my dear students. It's my privilege to have been asked to propose the vote of thanks on this occasion. First and foremost, we thank the Lord Almighty who has designed and refreshed our souls with a sweet stream of blessings. His unfailing love keeps us march forward towards better tomorrow. We express our deep sense of gratitude to Sri Ravi Shankar, Taluk Panchayat member, for encouraging us by your gracious presence. It is indeed your presence made this evening a joyous one for all of us. Thank you, sir. We acknowledge the valuable presence of our chief guest, Sri Rajesh Uchil, President of Someshwar Panchayat. Sir, your presence of this grand event and being always an animator in all endeavor. Thank you, sir. I also express my sincere gratitude to our chief guest, Sri Rajesh Rai, Kotikar Gupta, President of Kondana Temple, for being with us and spending your precious time with us. Thank you, sir. It is my great privilege to thank Srimati Hemavati Bhaskar, President of Bhagavati Education Trust, and also the President of today's colorful function. You leave a special place in our thoughts. Thank you for all your support in and love. You made us find the best. Thank you, ma'am. It's my great pleasure to thank Sri Raghav N. Uchil, Vice President of Bhagavati Education Trust, for being a part of this function and make this function in grand manner. Thank you, sir. I would like to thank Shri Dinkar Ulal, the Secretary of Bhagavati Education Trust, for your valuable presence. Thank you, sir. I wish to thank Srimati Lata Ravindra, Treasurer of Bhagavati Education Trust, for your presence in this special day. Thank you, ma'am. I express a deep sense of gratitude to Shri Sadashiv Ulal, Trustee of Bhagavati Education Trust, and former correspondent of Bhagavati Primary and High School. Thank you, sir, for being with us today and also for your enlightening speech.